ಕಂಬಳದಲ್ಲಿರುವಂಥ ಶಿಸ್ತನ್ನು ನೋಡುವಾಗಲೇ ಗೊತ್ತಾಗಬೇಕಲ್ವೇ? ನೀವು ಬೇರೆ ಯಾವುದೇ ಹೊರ ಜಿಲ್ಲೆಗಳಿಗೆ ಹೋಗಿ ಅಥವಾ ಬೇರೆ ಜಲ್ಲಿಕಟ್ಟುವಿನಂಥ ಒಂದು ಇದನ್ನೇ ನೋಡಿದರೆ ಇದನ್ನು ಕಂಪೇರ್ ಮಾಡುವಾಗ ಕೂಡ ಕಂಬಳದಲ್ಲಿರುವಂಥ ಶಿಸ್ತು, ಅದರ ಒಂದು ನಡೆ, ಅದರ ಒಂದು ಪರಂಪರೆ, ಅಲ್ಲಿರುವಂಥ ಒಂದು ಭಾಷೆಯ ಸೊಗಡು ಇವೇ ಬಹಳ ಸಿರಿವಂತಿಕೆ. ಭೂತಕೋಳಗಳು ಇರ್ಬೋದು, ನಾಗನ ಆರಾಧನೆಗಳಿರ್ಬೋದು, ದೇವಸ್ಥಾನಗಳು ಇರ್ಬೋದು, ಇದೇ ನಮಗೊಂದು ಟೂರಿಸಮ್ ಅಲ್ಲ ಸರ್? ಇಲ್ಲಿ ಬಂದಾಗನೇ ನೀವು ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳ್ತಾರೆ, ನಾವು ಮಂಗಳೂರು ಈ ಕಡೆಗೆ ಬಂದರೆ ಒಂದು ದೇವಸ್ಥಾನ ಪುಣ್ಯ ಸ್ನಾನ ಮಾಡಿದ ಹಾಗೆ ಆಗ್ತದೆ, ನಾವು ಶುದ್ಧಿಯಾಗಿ ಬಂದ ಥರ ನಮ್ಮ ಮನಸ್ಸಲ್ಲಿ ಆಗ್ತದೆ ಅಂತ ಒಬ್ಬರು ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ. ಯಾವ ಕಡೆ ಹೋದ್ರಿ ಅಂತ ವಿಮಾನದಲ್ಲಿ ಹೋಗೋ ಸಿಕ್ಕಿದ್ರು. ಅದಕ್ಕೆ ಹೇಳಿದ್ರು, ನಾನು ಕೊಲ್ಲೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಇಲ್ಲೆಲ್ಲ ದೇವಸ್ಥಾನಗಳ ಸುತ್ತಿಕೊಂಡು 3 ದಿವಸ ಟೂರ್ ಮಾಡಿದೆ. ನಾನು ಒಮ್ಮಿಗೆ ಪರಿಶುದ್ಧವಾಗಿ ಬಂದಿದ್ದೇನೆ ಅನ್ನುವ ಒಂದು ಮನೋಭಾವನೆ ನಮಗೆ ಸೃಷ್ಟಿ ಆಗ್ತದೆ ಅನ್ನುವ ವಿಚಾರವನ್ನು ಅಂತವ್ರು ಹೇಳ್ತಾರೆ. ಅಂದರೆ ಹೇಗಿರ್ಬೋದು ಅಂತ ತಿಳ್ಕೊಳ್ಳಿ, ಅವ್ರ ಥಿಂಕಿಂಗ್ ಹೇಗಿರ್ಬೋದು ಅದನ್ನು ನಾವು ಬೆಳೆಸುವ ಅವಶ್ಯಕತೆ ಇದೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ವಿಚಾರ ಬಂದಾಗ ಖಂಡಿತ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ದಕ್ಷಿಣ ಕನ್ನಡ ಅದು ದಕ್ಷಿಣ ಕನ್ನಡವಾಗಿ, ಅದು ಕರಾವಳಿ ಭಾಗವಾಗಿ ಬೆಳೆಯೋದ್ರಲ್ಲಿ ಏನು ಸಂಶಯ ಇಲ್ಲ ಸರ್.